ರಾಜ್ಯ ಸರ್ಕಾರ ಮಂಡಿಸಿರುವ ಬಜೆಟ್ನಲ್ಲಿ ಆರ್ಥಿಕ ಸ್ಥಿರತೆ ಇಲ್ಲ. ಇದೊಂದು ಕಾಟಾಚಾರದ ಟೊಳ್ಳು ಬಜೆಟ್ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಬಜೆಟ್ನಲ್ಲಿ ರಾಜ್ಯದ ಯಾವುದೇ ವಿಚಾರ ಇಲ್ಲ, ಹಿಂದುಳಿದ ವರ್ಗಗಳಿಗೆ ಯಾವುದೇ ಲಾಭ ಇಲ್ಲ, ಆಗಬೇಕಲ್ವಾ ಅಂತ ಕಾಟಾಚಾರಕ್ಕೆ ಬಜೆಟ್ ಮಂಡಿಸಲಾಗಿದೆ. ಇನ್ನು ಈ ಸಲದ ಬಜೆಟ್ನಲ್ಲಿ ಮೀನುಗಾರರಿಗೆ ಯೋಜನೆ ಇಲ್ಲ, ಮೀನುಗಾರರಿಗೆ ಸಬ್ಸಿಡಿ, ಸೀಮೆ ಎಣ್ಣೆ ಕೂಡ ಇಲ್ಲ. ಇದರಿಂದ ಕರಾವಳಿ ಜನರಿಗೆ ರಾಜ್ಯ ಸರ್ಕಾರ ಮೋಸ ಮಾಡಿದೆ ಎಂದು ಹೇಳಿದ್ದಾರೆ. ಹಿಂದುಳಿದ ವರ್ಗದ ಇಷ್ಟು ಅನ್ಯಾಯವಾಗುವಾಗ ಈ ಜಿಲ್ಲೆ ನೋಡಿ, ಹೈಯೆಸ್ಟ್ ಹಿಂದುಳಿದ ವರ್ಗ ಇರುವುದು ಎಲ್ಲಿ? ನಮ್ಮ ಜಿಲ್ಲೆಯಲ್ಲಿ. ಎಲ್ಲ ಅದು ಕುಲಾಲ್ ಇರಲಿ, ಗಟ್ಟಿ ಇರಲಿ, ದೇವಾಡಿಗರಿರಲಿ, ಕೋಟೆಯವರಿರಲಿ, ವಿಶ್ವಕರ್ಮ, ಬಿಲ್ಲವಾಸ್ ಇರಲಿ, ಮಲಯಾಳಿ ಬಿಲ್ಲವಾಸ್ ಇರಲಿ, ಹೈಯೆಸ್ಟ್ ಬ್ಯಾಕ್ವರ್ಡ್ಸ್ ಇರೋದು ಇವರು 18 ಹಿಂದುಳಿದ ವರ್ಗದವರಿಗೆ ಓನ್ಲಿ 500 crores. ಹಾಗಾದರೆ ಇಷ್ಟು ಹಿಂದುಳಿದವ್ರಿಗೆ ನಿರ್ಲಕ್ಷಿಸುವಂಥ ಸರ್ಕಾರ ಮಾಡುವಾಗ ಇಲ್ಲಿ ಯಾಕೆ ಅವರು ಮೌನವಾಗಿದ್ದಾರೆ? ಆದ ಕಾರಣ ಬಹುಶಃ ಇವತ್ತು ಇದರ ಬಗ್ಗೆ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. ಮೀನುಗಾರರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಡುವಂಥ ಕೆಲಸ ಆಗಬೇಕಾಗ್ತದೆ. ಈಗೇನಾದರೂ ಸುಮ್ಮನೆ ಕೂತ್ಕೊಂಡ್ರೆ ಬಹುಶಃ ಇವತ್ತು ಅವರ ಮಕ್ಕಳಿಗೆ ಶಿಕ್ಷಣ, ಸ್ಕಾಲರ್ಶಿಪ್ ಎಲ್ಲ ಯೋಜನೆ ಇವರಿಗೆ ಕಟ್, ಇವರಿಗೆ ಅನುದಾನ ಸಿಗಲಿಕ್ಕೆ ಸಾಧ್ಯವಿಲ್ಲ. ಸಾಲ ಮಾಡಿಯೇ ಬಜೆಟ್ ಮಾಡ್ತೇವೆ ಅಂತ ಹೇಳಿದರೆ ಅದರ ಅರ್ಥ ಏನು? ಡೆಫಿಸಿಟ್ ಬಜೆಟ್ ಇಸ್ ಅ ಫೇಲಿಯರ್ ಆಫ್ ಅಡ್ಮಿನಿಸ್ಟ್ರೇಷನ್.